ಸಮಾಜಕ್ಕೆ ನಾವು ಕೊಡುಗೆ ನೀಡಿದ್ರೆ ಸಮಾಜ ನಮ್ಮನ್ನ ಗುರುತಿಸುವ ಕೆಲಸ ಮಾಡುತ್ತದೆ. ಸಾಧನೆ ಮಾಡಬೇಕಾದ್ರೆ ಆತನಿಗೆ ವಯಸ್ಸು ಅಡ್ಡಿಯಲ್ಲ, ಶುಭ್ರವಾದ ಮನಸ್ಸು ಅಗತ್ಯ ಎಂದು ಸುಳ್ಯ ಶಾಸಕ ಸಂಗಾರ ಹೇಳಿದರು. ಅವರು ಕೆವಿಜಿ ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಆಧುನಿಕ ಸುಳ್ಯದ ನಿರ್ಮಾತೃ ಡಾಕ್ಟರ್ ಕುರಿಂಜಿ ವೆಂಕಟರಮಣ ಗೌಡರ 91ನೇ ಜಯಂತ್ಯೋತ್ಸವ ಕೆವಿಜಿ ಸುಳ್ಯ ಹಬ್ಬ ಆಚರಣೆಯಲ್ಲಿ ತಾಲೂಕಿನ 5 ಸಾಧಕರನ್ನ ಸನ್ಮಾನಿಸಿ ಮಾತನಾಡಿದರು. ನಮ್ಮನ್ನ ಸಮಾಜ ನೆನಪು ಮಾಡುವ ಕೆಲಸ ಮಾಡಬೇಕು. ಡಾಕ್ಟರ್ ಕುರಿಂಜಿ ಅವರು ಶಿಕ್ಷಣ ಆರೋಗ್ಯದ ಮೂಲಕ ಸುಳ್ಯವನ್ನ ಜಗತ್ತು ಗುರುತಿಸುವ ಕಾರ್ಯವನ್ನ ಮಾಡಿದ್ದಾರೆ. ಈ ಕಾರಣದಿಂದ ಕುರಿಂಜಿ ಅವರನ್ನ ನೆನಪಿಸುವ ಕಾರ್ಯ ಆಗ್ತಿದೆ ಎಂದು ಹೇಳಿದರು. ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ ಆ ರೀತಿಯ ಕೆಲಸವನ್ನ ಮಾಡಬೇಕಾದ್ರೆ ನಮ್ಮಲ್ಲಿ ಕೂಡ ಆ ರೀತಿಯ ಒಂದು ಮನಸ್ಸು ಬೇಕಾಗ್ತದೆ. ಮನಸ್ಸು ಇಲ್ಲದೆ ಹೋದ್ರೆ ಖಂಡಿತವಾಗಿಯೂ ನಮಗೆ ಆ ರೀತಿಯ ವ್ಯಕ್ತಿಗಳಾಗಿ ರೂಪುಗೊಳ್ಳಿಕ್ಕೆ, ಸಮಾಜ ಗುರುಸುವಂತ ವ್ಯಕ್ತಿಗಳಾಗಿ ಆಗಲಿಕ್ಕೆ ಖಂಡಿತವಾಗಿ ಅಸಾಧ್ಯವಾಗಿರ್ತಕ್ಕಂಥದ್ದು. ಆದ್ರೆ ತೊಂದರೆ ಇಲ್ಲದ್ದಾರೆ ಸಮಾಜಕ್ಕೆ ಕೊಡುವಂತ ಗುಣ ಬೇಕಲ್ಲ. ಆದ್ರೆ ಸಮಾಜಕ್ಕೆ ಕೊಡುವಂತ ಗುಣ ಇವತ್ತು ಎಷ್ಟು ಜನರಲ್ಲಿದೆ? ಆರ್ಥಿಕವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ. ಆದ್ರೆ ಕೊಡುವಂತ ಗುಣ ಬೇಕು. ಕೊಡುವಂತ ಗುಣ ಇದ್ದಾಗ ಮಾತ್ರ ಇವತ್ತು ಸಮಾಜ ನಮ್ಮನ್ನ ಗುರುತಿಸುವಂತ ಒಂದು ಕೆಲಸವನ್ನ ಮಾಡ್ತದೆ. ವೈದ್ಯಕೀಯ ಸೇವೆಗೆ ಡಾಕ್ಟರ್ ರಂಗನಾಥ್, ಸಾಹಿತ್ಯ ಕ್ಷೇತ್ರ ಡಾಕ್ಟರ್ ಮಾಧವ ಪೆರಾಚೆ ಸೇರಿದಂತೆ ಮತ್ತಿತರರನ್ನ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಹರೀಶ್ ಕುಮಾರ್, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ ಚಿದಾನಂದ ಕೆಪಿ, ರಾಜ್ಯ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗತ್ತಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಆ ಮೂಲಕ ಅವರ ಸಾಧನೆಗೆ ಇನ್ನಷ್ಟು ಇಂಬು ಕೊಡುವ ಕೆಲಸವನ್ನು